ಹೆಸರುಬೇಳೆ ನಿನ್ನೆ ರಾತ್ರಿ ನೆನೆಸಿ ಹಾಕಿಟ್ಟಿದ್ದೇನೆ. ಈಗ ಬೇಯಿಸಿಟ್ಟಿರ್ತೇನೆ. ಇಟ್ಟಿದ್ದೇನೆ, ನೀರು ಹಾಕಿಟ್ಟಿದ್ದೇನೆ. ಅಷ್ಟು ಉಪ್ಪು ಹಾಕಬೇಕು, ತುರಿ ಹಾಕಬೇಕು. ಸಕ್ಕರೆ ಹಾಕಬೇಕು. 5 ಚಮಚ ಸಕ್ಕರೆ ಹಾಕಿದ್ದೇನೆ. ಮಾಡಬೇಕು. ನೀರೆಲ್ಲ ಡ್ರೈ ಆಗಬೇಕು. ಡ್ರೈ ಆಗ್ತಾ ಬಂತು. ಈಗ ಒಗ್ಗರಣೆ ಹಾಕ್ಬೇಕು. ಈಗ ಇಷ್ಟು ಡ್ರೈ ಆದರೆ ಸಾಕು. ಒಗ್ಗರಣೆ ಹಾಕುವ. ಈಗ ಕರಿಬೇವು ಸ್ವಲ್ಪ, ನೀರುಳ್ಳಿ ಸ್ವಲ್ಪ, ಹಸಿಮೆಣಸಿನಕಾಯಿ 2, ಮೆಣಸು, ಬಾಡಿ ಮೆಣಸು ಸ್ವಲ್ಪ, ಸಾಸಿವೆ, ಒಗ್ಗರಣೆಗೆದು ತೆಂಗಿನ ಎಣ್ಣೆ ತಗೊಂಡಿದ್ದೇನೆ ಒಗ್ಗರಣೆಗೆ. ಸಾಸಿವೆ ಟಪಟಪ ಸೌಂಡ್ ಆಗ್ತದೆ. ಒಗ್ಗರಣೆ ಹಾಕುವ. ಒಗ್ಗರಣೆ ಹಾಕಬೇಕು. ರಕ್ತ ಬಾಯಲ್ಲಿ ಇಡಬೇಕು. ಹೆಸರುಬೇಳೆ ಒಟ್ಟಿಗೆ ಅವಲಕ್ಕಿ ಹಾಕಿ ತಿನ್ನಬೇಕು. ಹಳೆ ಕಾಲದ ತಿಂಡಿ ಹೆಸರುಬೇಳೆ ಮತ್ತು ಅವಲಕ್ಕಿ, ಮಂಗಳೂರು ಸ್ಟೈಲಲ್ಲಿ. ಮಂಗಳೂರಲ್ಲಿ ಫೇಮಸ್ ಇದು ಹೆಸರುಬೇಳೆ ಮತ್ತು ಅವಲಕ್ಕಿ. ಬೇಗ ಈಸಿಯಾಗಿ ಮಾಡ್ಕೊಳ್ಬೋದು 5 ನಿಮಿಷದಲ್ಲಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ ಮಾಡಿ.